ಟೀ ಅಂಗಡಿಯ ಮಾಲೀಕ ತನ್ನ ಪಂಚೆಯನ್ನೇ ಹೊದಿಸಿ ಆಕೆಗೆ ಸಹಾಯ ಮಾಡಿರುವ ಒಂದು ಹೃದಯ ಸ್ಪರ್ಶಿ ಘಟನೆ ನಡೆದಿದೆ. ಕೇರಳದ ತ್ರಿಪುನಿತುರ ಎನ್ನುವ ಒಂದು ಪ್ರಾಂತ್ಯದಲ್ಲಿ ಸ್ಟ್ಯಾಚ್ಯೂ ಜಂಕ್ಷನ್ ಎನ್ನುವ ಪ್ರದೇಶದಲ್ಲಿ ಜೂನ್ 16ನೇ ತಾರೀಕಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಒಬ್ಬರು ಮಹಿಳೆ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಆ ಮಹಿಳೆಗೆ MR ಶಾಜಿ ಎಂಬ ಹೆಸರಿನ ಟೀ ಮಾರಾಟಗಾರ ಮಾಡಿರುವ ಒಂದು ಮಾನವೀಯ ಸಹಾಯ CCTVಯಲ್ಲಿ ಸೆರೆಯಾಗಿದೆ ಮತ್ತು ಇದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದೆ. ಕೇರಳದ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಮಹಿಳೆ ಇದ್ದಕ್ಕಿದ್ದಂತೆ ಬಸ್ನಿಂದ ಬಿದ್ದು ಅವರು ಅಡಿಗೆ ಬಿದ್ದಿದ್ರು. ಅಲ್ಲಿ ಟೀ ಮಾರಾಟಗಾರ ಶಾಜಿ ಸೇರಿದಂತೆ ನಿಂತಿದ್ದ ಎಲ್ಲರೂ ತಕ್ಷಣ ಸಮಯ ಪ್ರಜ್ಞೆಯಿಂದ ಆಕೆಯನ್ನು ಎತ್ಕೊಂಡು ಎಳೆದುಕೊಂಡ ಕಾರಣ ಕೂದಲೆಳೆಯ ಅಂತರದಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆದರೆ ಅಪಘಾತದ ಕಾರಣದಿಂದಾಗಿ ಅವರು ಧರಿಸಿದ್ದ ಉಡುಪು ಹರಿದು ಹೋಗಿದೆ. ಹೀಗೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಆಕೆಯ ಸಹಾಯಕ್ಕೆ ಶಾಜಿ ತಕ್ಷಣವೇ ಏನು ಹಿಂದೆ ಮುಂದೆ ನೋಡದೆ ತಾನು ಧರಿಸಿದ್ದ ಮುಂಡು ಅಥವಾ ಪಂಚೆ ಅಥವಾ ಧೋತಿಯನ್ನು ಬಿಚ್ಚಿ ಇದನ್ನು ಉಟ್ಕೊಳ್ಳಿ ಅಂತ ಹೇಳ್ತಾನೆ. ಸದ್ಯ ಆತನ ಸಮಯ ಪ್ರಜ್ಞೆಯ ಮತ್ತು ಮಾನವೀಯ ಹೃದಯ ವೈಶಾಲ್ಯತೆಯ ದೃಶ್ಯಗಳು ಅಲ್ಲೇ ಇದ್ದ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸಾಕಷ್ಟು ವೈರಲ್ ಆಗಿ ಮೆಚ್ಚುಗೆಯೂ ಕೂಡ ಪಾತ್ರವಾಗ್ತಾ ಇದೆ. ನಾವಿಲ್ಲಿ ಗಮನಿಸಬೇಕು, CCTVಯಲ್ಲಿ ಅಪಘಾತ ಇನ್ನಿತರ ದೃಶ್ಯಗಳೇ ಸರಿಯಾಗುತ್ತೆ. ಯಾವಾಗಲೂ ನಾವು CCTV ಅಂತ ಹೇಳಿದ ತಕ್ಷಣ ಬೇರೆ ಕ್ರೂರದ ದೃಶ್ಯಗಳನ್ನೇ ನೋಡೋದು. ಯಾಕೆಂದರೆ ಯಾರಾದರೂ ಅಪಘಾತ ಆದರೆ, ಕೊಲೆ ಸುಲಿಗಾದರೆ ಫಸ್ಟ್ ಚೆಕ್ ಮಾಡೋದೇ CCTVಯಲ್ಲಿ ಅದು ಕ್ಯಾಪ್ಚರ್ ಆಗಿದೆ ಅಂತೇಳಿ. ಸೊ CCTVಯಲ್ಲಿ ಒಂದು ಮಾನವೀಯ ದೃಶ್ಯ ಕೂಡ ಸೆರೆ ಆಗಿದೆ. ಒಬ್ಬರು ಚಹಾ ಅಂಗಡಿಯ ವ್ಯಾಪಾರಿಗಿದ್ದಂತಹ ಒಂದು ಮಾನವೀಯ ಹೃದಯ ಮಹಿಳೆಗೆ ಅವರೇ ಹುಟ್ಟಿದ್ದಂತಹ ಒಂದು ಧೋತಿಯನ್ನು ಕೊಟ್ಟು ಅವರ ಪ್ರಾಣ ರಕ್ಷಣೆಗೆ, ಮಾನ ರಕ್ಷಣೆಗೆ ಅವರು ಸಹಾಯ ಮಾಡಿರುವಂತಹ ಒಂದು ದೃಶ್ಯ ಸೆರೆಯಾಗಿದೆ.